ಇವರ ಲೈಫಲ್ಲಿ ಬಂದ್ಬಿಟ್ಟು ಅಪ್ಪನ ಒಂದು ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ. ಓಕೆ, ನಿಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಓಕೆ, ಇಮೋಷನಲ್ ಆದ್ರೆ ಸ್ವಲ್ಪ ಅಪ್ಪ ಅಂದರೆ ಎಲ್ಲರ ಲೈಫಲ್ಲಿ ಸಹ ಸೂಪರ್ ಹೀರೋ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಲೈಫಲ್ಲಿ ಸಹ ಇಲ್ಲಿವರೆಗೆ, ಚಿಕ್ಕದ್ರಿಂದ ಇಲ್ಲಿವರೆಗೆ ನನಗೆ ಒಮ್ಮೆ ಸಹ ಹೊಡ್ತಿ ಇರಲಿಕ್ಕಿಲ್ಲ ಅಪ್ಪ. ಅಮ್ಮ ಹತ್ರ ಹೊಡ್ದಿರ್ಬೋದು, ಆದರೆ ಅಪ್ಪ ಒಂದು ದಿವಸ ಸಹ ನನಗೆ ಹೊಡಿಲೇ ಇಲ್ಲ. ಅಕ್ಕನಿಗಾದ್ರೆ ಹೊಡೆದಿರ್ತಾರೆ, ಆದರೆ ನನಗೆ ಹೊಡಿಲೇ ಇಲ್ಲ. ಒಂದು ದಿವಸ ಶಾಲೆಯಲ್ಲಿ ಮೀಟಿಂಗ್ ಇತ್ತು, ಏನೋ ಒಂದು ಹೋಮ್ವರ್ಕ್ ಮಾಡಲಿಲ್ಲ ಅಂತ. ಆಗ ಅಪ್ಪನನ್ನು ಕರೆದಿದ್ರು. ಆಗ ಹೇಳಿದರು, ನಿಮ್ಮ ಮಗಳು ಹೋಮ್ವರ್ಕ್ ಮಾಡಲಿಲ್ಲ ಅಂತ. ಆಗ ಅಪ್ಪ ಹೇಳಿದ್ದು, ನಾನು ಇಷ್ಟುವರೆಗೆ ಅವಳಿಗೆ ಹೊಡಿಲೇ ಇಲ್ಲ, ಆದರೆ ಒಂದು ದಿವಸ ನಾನು ಹೊಡೆದಿದ್ದೆ, ಅದು ನಿನ್ನೆ ಹೊಡೆದವಳಿಗೆ ಅಂತ ಹೇಳಿದರು. ಯಾವುದೋ ಒಂದು ಉಪದ್ರ ಮಾಡಿದ್ದಕ್ಕೆ ಹೊಡೆದಿದ್ದಾರೆ ನನಗೆ ಅಪ್ಪ. ಅದೇ ಒಂದು ಹೊಡೆದ, ಅದರ ನಂತರ ಒಮ್ಮೆ ಸಹ ನನಗೆ ಹೊಡೆದಿರ್ಲಿಕ್ಕಿಲ್ಲ ಅಪ್ಪ. ಅದಕ್ಕೆ ನನ್ನ ಅಪ್ಪ ನನಗೆ ಯಾವಾಗಲೂ ಫೇವ್ರೇಟ್. ಅಪ್ಪ ಸಹ ಹಾಗೇನೆ, ಅಮ್ಮ ಸಹ ಹಾಗೇನೆ, ತುಂಬಾ ಫೇವ್ರೇಟ್. ಈಗ ಅಪ್ಪ ದೂರದಲ್ಲಿದ್ದಾರೆ, ಆದರೆ ಸಹ ನನ್ನ ಹತ್ತಿರವೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ನಾನು ಅನಿಸ್ತೇನೆ. ಏನಿದ್ರೆ ಸಹ ಇಲ್ಲಿಂದ ನಾನು ಅಪ್ಪನಿಗೆ ಕಾಲ್ ಮಾಡಿ ಹೇಳ್ತೇನೆ, ಹೀಗೆ ಆಯಿತು ಹಾಗೆ ಆಯಿತು ಅಂತ. ತುಂಬಾ ಸಪೋರ್ಟ್ ಮಾಡ್ತಾರೆ ಈಗ ಸಹ ಹಾಗೆ. ಇವಾಗ ನೀವಿಬ್ರು ಹೆಣ್ಣು ಮಕ್ಕಳಲ್ವಾ, ಸೊ ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಅಪ್ಪ? ತುಂಬಾ ಕಷ್ಟಪಟ್ಟಿದ್ದಾರೆ. ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ಅಂದರೆ ಚಿಕ್ಕದ್ರಿಂದ ಇಷ್ಟು ದೊಡ್ಡ ಮಾಡಬೇಕಂದ್ರೆ ಅಕ್ಕನಿಗೆ ಮದುವೆ ಮಾಡಿದ್ದಾರೆ. ಈಗ ನಾನೊಬ್ಬಳಿದ್ದೇನೆ, ನನಗೆ ಸಹ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅಪ್ಪನ ಬಗ್ಗೆ ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸ್ಪೆಷಲ್ ಆಗಿ ಅದೇ ಯಾವಾಗಲೂ ಫೇವ್ರೇಟೇ. ಮತ್ತು ಸಾರಿ ಹೇಳ್ಬೇಕಂದ್ರೆ ಒಮ್ಮೊಮ್ಮೆ ಕೋಪ ಬರ್ತದೆ, ಏನಾದರೂ ಹೇಳಿದಾಗ ತುಂಬಾ ಕೋಪ ಬರ್ತದೆ. ನನಗೆ ಕೋಪ ಜಾಸ್ತಿ ಸ್ವಲ್ಪ. ಕಾಲಲ್ಲಿ ಅದ್ರಾಗೆ ಏನಾದರೂ ಹೇಳಿದ್ರಂತೆ ಆಗಲೇ ಅಮ್ಮನಿಗೆ ಕೊಟ್ಟು ಬೈತಾ ಹೋಗ್ತೇನೆ. ಅದು ತುಂಬ ಬೇಜಾರಾಗ್ತದೆ, ಮತ್ತೆ ಬೈದೆ ಅಲ್ಲ ಅಂತ. ಆದರೆ ಅಪ್ಪ ಮತ್ತೆ ಸಹ ಕಾಲ್ ಮಾಡಿ, ಊಟ ಮಾಡಿದ್ಯಾ, ತಿಂಡಿ ಮಧ್ಯಾಹ್ನ ಆಗುವಾಗ ನನಗೆ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡಿ ಎಲ್ಲ ಮಾತಾಡ್ತಾರೆ. ಎಷ್ಟೇ ಕೋಪ ಇದ್ರು ಸಹ ಅಪ್ಪ ಮತ್ತೆ ಕಾಲ್ ಮಾಡಿ ಮಾತಾಡೋದು ಸಮಾಧಾನ ಆಗ್ತದೆ. ಅದಕ್ಕೆ ನಾನು ಬೈದಿದ್ರೆ ಸಾರಿ ಅಂತ ಹೇಳ್ತೇನೆ ಅಷ್ಟೇ. ಓಕೆ, ಇವಾಗ ಬೇಸರ ಮಾಡ್ಕೊಂಡ್ರಲ್ವಾ, ಅಪ್ಪನಿಗೆ ಏನಾದರೂ ಬೈದಿದ್ರೆ ಸಾರಿ ಅಂತ ಕೇಳಬೇಕಂತ. ಸೊ ನಿನ್ನೆ ಫಾದರ್ಸ್ ಡೇ ವಿಶ್ ಮಾಡಿದ್ರ? ಓಕೆ, ಇವಾಗ ಎಲ್ಲರೂ ನಾವು ಸೇರಿದ್ದೇವೆ. ಇವರ ಅಪ್ಪ ನನ್ನ ವಿಡಿಯೋ ಕಾಲಲ್ಲಿ ನೋಡುವನಾ? ಓಕೆ, ಇವರು ಕಾಲ್ ಮಾಡಿ ಇಟ್ಟಿರುವಂಥದ್ದು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಮಗಳ ಬಗ್ಗೆ? ಮಗಳ ಬಗ್ಗೆ ಹೇಳೋದೇ ಯಾಕೆ, ನಿಮ್ಮೆಲ್ಲರೊಟ್ಟಿಗೆ ಪ್ರೀತಿಯಲ್ಲಿ ಇರ್ತಾವಲ್ಲ, ಅದೇ ನಮ್ಗೆ ಒಂದು ಸಂತೋಷ. ಓಕೆ, ಸಾರಿ. ಏನಾದರೂ ತಪ್ಪು ಮಾಡಿದ್ರೆ ಸಾರಿ. ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದ ಅಂತ ಹೇಳ್ತೇನೆ. ಯಾಕಂದ್ರೆ ನಾನು ಕೂಡ ಸಿರಕೇರಿಗೆ ಬಂದಿದ್ದೇನೆ, ಒಂದು ತಿಂಗಳ ಟ್ರೀಟ್ಮೆಂಟ್ ತಗೊಂಡಿದ್ದೇನೆ. ಆದ್ರೆ ನನಗೆ ತುಂಬಾ ಅಂದ್ರೆ 80% ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆದ್ರೆ ನನಗೆ ಮತ್ತೆ ಬರ್ಲಿಕ್ಕೆ ಸಮಯ ಸಿಗ್ಲಿಲ್ಲ. ನನಗೆ ಇಲ್ಲಿ ಕೆಲಸದ ನಿಮಿತ್ತ ನನಗೆ ಇಲ್ಲಿಗೆ ಬರ್ಲೇಬೇಕಾಯ್ತು. ಆದ್ದರಿಂದ ನಾನು ಇನ್ನು ಬಂದರೂ ಕೂಡ ಇನ್ನೊಮ್ಮೆ ಸಿರಕೇರಿಗೆ ಬರ್ತೇನೆ. ಮತ್ತೆ ಇಲ್ಲಿ ಕೂಡ ನಾನು ತುಂಬಾ ಜನರಿಗೆ ಹೇಳಿದ್ದೇನೆ ಸಿರಕೇರ್ನ ಬಗ್ಗೆ. ಅವರು ಕೂಡ ಬರ್ಬಹುದು, ನಮ್ಮ ಫ್ರೆಂಡ್ಸ್ನವರು. ಮತ್ತೆ ಇನ್ನೊಮ್ಮೆ ನಾನು ಸಿರಕೇರ್ ಅವರು ನಿಮಗೆಲ್ಲರಿಗೂ, ಸಿಬ್ಬಂದಿ ವರ್ಗದವರಿಗೂ ನಾನು ಚಿರಋಣಿ. ಓಕೆ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಏನೋ ಟೆನ್ಷನ್ ಮಾಡಬೇಡಿ, ನಿಮ್ಮ ಮಗಳು ಇಲ್ಲಿ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೂಡ ಅಲ್ಲಿ ಹೆಲ್ದಿಯಾಗಿ ಖುಷಿಯಾಗಿ. ಓಕೆ, ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿರುವಂಥದ್ದಕ್ಕೆ.